ಈ ವಿಚಾರದ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಕೃಷ್ಣ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಕೃಷ್ಣ ಶೆಟ್ಟಿ ತಾಮಾರ್ ಅವರು, ತಾವು ವ್ಯವಸ್ಥಾಪನಾ ಸಮಿತಿಯ ಈ ಹಿಂದಿನ ಅಧ್ಯಕ್ಷರು ಅಂತ ಅನ್ಕೊಳ್ತೀನಿ ಸರ್, ಹೌದಾ ಸರ್? ಹೌದು. ಓಕೆ ಸರ್, ತಾವೀಗ ಹೇಳೋದಾದ್ರೆ ಈ ಘಟನೆ ನಡೆಯೋದಕ್ಕೆ ಪ್ರಮುಖ ಕಾರಣ ಏನು, ಯಾವ ವಿಚಾರಕ್ಕೋಸ್ಕರ ಆ 3 ಜನ ಸೇರಿ ಧ್ವಂಸವನ್ನ ಮಾಡಿದ್ರು ಅನ್ನುವಂಥದ್ದು ಏನಾದರೂ ಹೇಳೋದಾದ್ರೆ ಸರ್? ಅದು ಹಿಂದೆ ಮೊದಲಿಂದಲೇ ಅಲ್ಲಿ ಅವ್ಯವಹಾರ ನಡೀತಾ ಇತ್ತು. ಓಕೆ. ಸಾಧಾರಣ 2009-10ರಲ್ಲಿ ನಾನು ಅದನ್ನ ಅವ್ಯವಹಾರನ ನಾನಲ್ಲಿ ಡಿಸಿ ಹತ್ರ ಒಂದು ಅರ್ಜಿ ಕೊಟ್ಟು ನಾವು ಕೆಲವರು ಸೇರಿ, ನಾವು ಒಬ್ಬನೇ ಅಲ್ಲ, ನಾವು ತುಂಬಾ ಜನ ಕೇಳಿದ್ದೀವಿ. ಆ 11ನೇ ಇಸವಿಯಲ್ಲಿ ಮೇ ತಿಂಗಳ ಜಾತ್ರೆ ಬೆಳಿಗ್ಗೆ ಅದನ್ನ ಅವರು ಯಾವುದು ಕೇಳಿದ್ದಕ್ಕೆ ದೈವ ಪಾತ್ರೆ ಹತ್ರ ನನಗೆ ಜೀವೊಟ್ಟಿಗೆ ಇಟ್ರು, ಕೇಳಿದ್ದಕ್ಕೆ ಲೆಕ್ಕ ಇಟ್ಲಿದ್ದಕ್ಕೆ. ಕಾರಣ ಅಲ್ಲಿಂದ ಅಲ್ಲಿ ಒಟ್ಟು ಅವರು ಅವ್ಯವಹಾರ ಮಾಡ್ತಾ ಇದ್ರು, ಬಂಗಾರ ಹಣ ಎಲ್ಲ. ಅದನ್ನ ನಾವು ಕೇಳಿದ್ದಕ್ಕೆ ನಾನೊಂದು ಟಾರ್ಗೆಟ್ ಆಯ್ತು. ಆಮೇಲೆ ನಾವು ಕಮಿಟಿ ಬದಲಾವಣೆ ಆಯ್ತು. ಇತ್ತೀಚೆಗೆ 3 ವರ್ಷಕ್ಕೆ ಮೊದಲು ನನ್ನನ್ನು ಮಾಡಿದ್ರು. ವಿಷಯ ಅಷ್ಟೇ, ಅವರಿಗೆ ಹಣ ನಾನು ಬಂದ ಮೇಲೆ ಅವರಿಗೆ ಹಣ ಬಂಗಾರ ಮೋಸ ಮಾಡ್ಲಿಕ್ಕೆ ಸಿಗ್ಲಿಲ್ಲ. ಕಾರಣ ಇಷ್ಟೇ, ಬಂಗಾರ ಮನೆಗೆ ಅಲ್ಲಿ ಯಾರು ಪ್ರಾರ್ಥನೆ ಮಾಡುವಾಗ ಎಲ್ಲ ಹೊತ್ತಿನಲ್ಲಿ ದೇವಸ್ಥಾನದ ಹತ್ತಿರ ಬರುವುದಿಲ್ಲ ಯಾರು. ತಾವು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಎಷ್ಟು ವರ್ಷ ಆಯ್ತು ಸರ್? ಹಲೋ, ತಾವು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಎಷ್ಟು ವರ್ಷ ಆಯ್ತು ಅಂತ ಹೇಳಿ, ಅಂದ್ರೆ ಅಧಿಕಾರವನ್ನ ಪಡ್ಕೊಂಡು? 3 ವರ್ಷ. ಮೊನ್ನೆಗೆ 3 ವರ್ಷ. 3 ವರ್ಷ. ಒಂದು ಅವಧಿ ಅಂದ್ರೆ ಒಂದು ಕಮಿಟಿ ಬಂದ್ರೆ 3 ವರ್ಷದ್ದು ಮಾತ್ರ. ಖಂಡಿತ ಮುಜರಾಯಿ ಇಲಾಖೆ ಅಂಡರ್ ಅಲ್ಲಿ ಆಗಿರುವಂತದ್ದು. ಹೌದೌದು. ಅದಾಗಿ ಫೆಬ್ರವರಿ ಅಂತಕ್ಕೆ ತಮ್ಮ ಅಧಿಕಾರಾವಧಿ ಮುಗಿದಿದೆ. ಮುಜರಾಯಿ ಇಲಾಖೆಯ ಸ್ವಾಧೀನದಲ್ಲಿದೆ. ತಮ್ಮ ಅಧಿಕಾರಾವಧಿ 3 ವರ್ಷ, 93 ವರ್ಷ ಆಯ್ತು. ಓಕೆ ಓಕೆ. ತಮ್ಮ ಅಧಿಕಾರಾವಧಿ ಮೊನ್ನೆ ಅಷ್ಟೇ ಮುಗ್ದಿರುವಂತದ್ದು, ಫೆಬ್ರವರಿಯಲ್ಲಿ. ಫೆಬ್ರವರಿ ನಮಗೆ ಲೆಕ್ಕದಲ್ಲಿ ಅಧಿಕಾರ ಕೊಟ್ಟದ್ದು ಮಾರ್ಚ್ 23. ಓಕೆ. ನಮಗೆ ಅದು ಒಂದು ಅವ್ರದ್ದು ಲೆಟರ್ ಬಂತು, ನಿಮ್ಮ ಅವಧಿ ಮುಗಿದಿದೆ ಅಂತ ಹೇಳಿ. ಸೊ ಈ ಹಿಂದಿನಿಂದಲೂ ಕೂಡ ಮುತ್ತಣ್ಣ ಶೆಟ್ಟಿ ಅವರ ಗುತ್ತಿನ ಮನೆಯಿಂದ ಈ ಒಂದು ಭಂಡಾರಗಳು ಬರ್ತಾ ಇತ್ತ ಸರ್? ಮುತ್ತಣ್ಣ ಶೆಟ್ಟಿಗೂ ಕೊಂಡಣ್ಣ ಗುತ್ತಿಗೂ ಸಂಬಂಧನೇ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಮತ್ತೆ ದೈವದ ಭಂಡಾರಗಳು ಕೋಟೆಗಾರ ಗುತ್ತಿನಿಂದ. ಎಲ್ಲಿಂದ ಸರ್? ಕೋಟೆಗಾರ ಗುತ್ತಿನಿಂದ. ಕೋಟೆಗಾರ. ಓಕೆ ಓಕೆ ಓಕೆ. ಕೋಟೆಗಾರ ಕೆಳಗಿನ ಕೋಟೆಗಾರಲ್ಲ, ಕೋಟೆಗಾರ ಗುತ್ತು ಅಂತ ಉಂಟು. ಇವರು ಮುತ್ತಣ್ಣ ಶೆಟ್ಟಿ ಗುತ್ತು ಅಂತ ಹೇಳ್ತೀರಲ್ಲ, ಗುತ್ತು ಇಲ್ಲ. ಭೂಮಸುದೆಯಲ್ಲಿ ಸಿಕ್ಕಿದ ಜಾಗದವರಿಗೆ ಗುತ್ತು ಅಂತ ಇಲ್ಲ. ನೀವು ಇತಿಹಾಸ ಅಲ್ಲಿ ತೆಗೆದು ನೋಡಿ. ಅವರು ಗೇಣಿ ಒಕ್ಕಳು ಗುತ್ತು ಅಂತ ಬರೋದಿಲ್ಲ. ಅವ್ರ ಸ್ವಂತ ಜಾಗ, ಪಟ್ಟ ಜಾಗ ಹಿರಿಯರಿಂದ ಬರಬೇಕು. ಇವರಲ್ಲ, ಇವರ ಮನೆಗೆ ಗುತ್ತು ಅಂತ ಇವರು ಮಾಡಿಕೊಂಡು ಹೋದರೆ ಕೋಟ್ಯಾರ ಗುತ್ತಿನವರಲ್ಲಿ ಬರಲಿಲ್ಲ, ಈಗಲೂ ಬರುವುದಿಲ್ಲ. ಹಕ್ಕಿನವರು ಅವರು, ಅನುವಂಶಿಕದವರು ಕೋಟ್ಯಾರ ಗುತ್ತಿನವರು. ಇವರ ಮನೆಗೆ ಹೆಸರು ಗುಡ್ಡಕ್ಕೆ ಪಾಳು ಅಂತ ಹೇಳಿ. ಅವರು ಗುತ್ತು ಅಂತ ಹೇಳಿ ಇವನ್ನ ಅದನ್ನ ಪರಿವರ್ತನೆ ಮಾಡಿ ಕೋಟೆ ಕೆಳಗಿನ ಕೋಟೆಗಾರ ಗುತ್ತು ಅಂತ ಮಾಡಿದ್ರು. ಅದನ್ನ ಎಲ್ಲ ಮಾಡಿದ್ರು ಗುತ್ತನ್ನು ಶೆಟ್ಟರ ಸ್ವಾರ್ಥಕ್ಕೆ ಮಾಡಿದಂತ ಕೆಲಸ ಇದು. ಅವರಿಗೆ ಲಾಭ ಇಲ್ಲ, ಇನ್ನು ಮಾಡಬಹುದು. ನಮ್ಮ ಅವಧಿ ಮುಗಿದು ಹೋಯ್ತು, ಇನ್ನು ಅವರಿಗೆ ಲಾಭ ಮಾಡಬಹುದು. ಅಂದ್ರೆ ಅಲ್ಲಿ ಭಂಡಾರ ಮನೆಯೇ ಇಲ್ಲಿ ಶಿಫ್ಟ್ ಆದ್ರೆ ಅವರಿಗೆ ಲಾಭ ಬರುವುದಿಲ್ಲಲ್ಲ. ಈಗ ಅಲ್ಲಿ ಸಾಧಾರಣ ಈಗ ಭಂಡಾರ ಮನೆ ಉಂಟು. ಭಂಡಾರ ಅಲ್ಲಿಂದ ಬರ್ತಾ ಇರೋದು, ಅಲ್ಲಿಂದ ಮೊದಲಿಂದ ಬಂದದ್ದಲ್ಲ. ಅಲ್ಲಿಂದ ಭಂಡಾರ ಮನೆಯೇ ಅಲ್ಲಿ ಈಗ ಇದ್ದ ಭಂಡಾರ ಮನೆ 1970ರಲ್ಲಿ ಅವರು ಕೋಟೆಯಾರ ಗುತ್ತಿನವರು ಮುಳಿನ ಭಂಡಾರ ಮನೆ ಮಾಡಿ ಕೊಟ್ಟಿದ್ರು. ಆಮೇಲೆ ಭೂಮಸುದೆಯಲ್ಲಿ ಅದು ಕೋಟೆಯಾರ ಗುತ್ತಿನ ಒಕ್ಕಲು ಗುಗ್ಗಪ್ ಶೆಟ್ಟರಿಗೆ ಭೂಮಸುದೆಯಲ್ಲಿ ಜಾಗ ಸಿಕ್ತು. ಆಮೇಲೆ 81-82ರಲ್ಲಿ ಹಂಚಿನ ಭಂಡಾರ ಮನೆ ಈಗ ಇದ್ದದನ್ನು ಮಾಡಿ ಅಲ್ಲಿ ಬ್ಲಾಕ್ ಮೈಲ್ ಮಾಡ್ತಾ ಇದ್ದಾರೆ. ಕೊಂಡಾಣ ಕ್ಷೇತ್ರಕ್ಕೂ ಭಂಡಾರ ಮನೆಗೂ ಸಂಬಂಧ ಇಲ್ಲ ಅಂತ ಹೇಳಿ ಉಳ್ಳಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಲೆಟರ್ ಕೊಟ್ಟಿದ್ದಾರೆ. ನನ್ನ ಹತ್ರ ಉಂಟು, ಸಂಬಂಧನೇ ಇಲ್ಲ. ಅದಕ್ಕೆ ಬೇಕಾಗಿ ನಾವು ಭಂಡಾರ ಮನೆ ನಮ್ಮ ಅಷ್ಟಮಂಗಲ ಪ್ರಶ್ನೆಯಲ್ಲಿ, ನಮ್ಮ ತಾಂಬೂಲ ಪ್ರಶ್ನೆಯಲ್ಲಿ ನಾವು ಅದನ್ನ ಕಾನೂನುಬದ್ಧವಾಗಿ ಮಾತಾಡುವ ಪ್ರಶ್ನೆಯಲ್ಲಿ ಬಂದಿದೆ. ಆಮೇಲೆ ನಮ್ಮ ಆಡಳಿತಾತ್ಮಕವಾಗಿ ಬೇಡಿ ಇಲಾಖೆಯಿಂದ ನಾವು ಪರವಾನಗಿ ತಕೊಂಡು ನಾವು ಇದು ಮೊನ್ನೆ ಭಂಡಾರ ಮನೆ 90% ಆಗಿತ್ತು. ಅಂದ್ರೆ ಪ್ರಶ್ನಾ ಚಿಂತನೆಯ ಬಳಿಕ ತಾವು ಹೊಸ ಭಂಡಾರ ಮನೆ ನಿರ್ಮಾಣ ಮಾಡಿರುವಂತದ್ದು. ಹೌದ್ರಿ.
ನಾವು ಭಂಡಾರ ವಸ್ತು ಭಂಡಾರ ಮನೆ ನಿರ್ಮಾಣ ಮಾಡಿದ್ದೆ ಜನವರಿ 8 ತಾರೀಕಿನ ನಂತರ. ಹೌದು, ಜನವರಿ 8ರಿಂದ ಶಿಲಾನ್ಯಾಸ. ಅದು ನವೆಂಬರ್ 29 ತಾರೀಕಿಗೆ ನುರಿತವಾದ ಪೊದುವಾಳು ಬಂದು ಮಾಡಿದಂತ, ಜ್ಯೋತಿಷ್ಯರು ಬಂದು ಮಾಡಿದಂತದ್ದು, ಎಲ್ಲರನ್ನ ಕರೆದೇ ಮಾಡಿದಂತದ್ದು. ಮುತ್ತಣ್ಣ ಶೆಟ್ಟರಿಗೂ ಕೊಂಡಾಣ ಕ್ಷೇತ್ರಕ್ಕೂ ಸಂಬಂಧವೇ ಇಲ್ಲ. ಅವರು ಏನು ಅಂತ ಹೇಳಿದ್ರೆ, ಮುತ್ತಣ್ಣ ಶೆಟ್ಟಿ ದುರುಪಯೋಗ ಮಾಡಿದರೆ ಅವರು ನವರಾತ್ರಿ ಪೂಜೆ ದಿವಸ ಒಂದು ದಿವಸದ ಪೂಜೆ ಕೊಡ್ಲಿಕ್ಕೆ ಮಾತ್ರ, ಅವರು ಗುತ್ತಿನವರಲ್ಲ. ಕೋಟ್ಯಾರು ಗುತ್ತಿನವರು ಹೋಗದೇ ಇದ್ದ ಕಾರಣ ಇವರು ನಾನು ಒಂದನೇ ಗುರುಕಾರ ಅಂತ ಹೇಳುವುದಲ್ಲದೆ ಅವರು ದಾಖಲೆ ಕೇಳಿ, ಅವರ ಹತ್ರ ದಾಖಲೆ ಕೇಳಿ ಅಷ್ಟೇ. ಗುತ್ತಿನವರು ಬರ್ಬೇಕು, ಎಲ್ಲರಿಗೂ ದಾಖಲೆ ಇರ್ತದೆ. ಸುಪ್ರೀಂ ಕೋರ್ಟ್ ವರೆಗೆ ಅವರು ಒಂದು ಹಕ್ಕಿನದ್ದನ್ನು ಹೋದವರು ಬೇರೆ ಕಡೆ ಇದ್ದಾರೆ. ಇವರದ್ದು ದಾಖಲೆ ಕೇಳಿ, ಮುತ್ತಣ್ಣ ಶೆಟ್ಟರ್ ಹತ್ರ ನೀವು ಲೆಟರ್ ಹಾಕಿ ದಾಖಲೆ ಕೇಳಿ, ಅದನ್ನ ಪ್ರೊಡ್ಯೂಸ್ ಮಾಡ್ಲಿ ಅವರು. ಖಂಡಿತ ಸರ್. ಇದಲ್ಲದೆ ಈ ದೈವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಭಂಡಾರ ಮನೆಯನ್ನ ಏಕಾಏಕಿಯಾಗಿ ಬಂದು ಯಾರೋ JCB ಮುಖಾಂತರ ಕೆಡವ್ತಾರೆ ಅಂತ ಹೇಳಿದ್ರೆ, ಇದು ಕರಾವಳಿ, ಅದರಲ್ಲೂ ಕೂಡ ದೈವಾರಾಧನೆಯ ಪ್ರಮುಖ ಒಂದು ಕೇಂದ್ರ ತುಳುನಾಡು, ಇಲ್ಲೇ ಇಂತಹ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಏನು ಅಂತ ಹೇಳಿ ನೀವು ಈಗ ಕೇಳಿದ್ದಕ್ಕೆ ನಾನು ಹೇಳುವುದು, ಒಂದು ನಾನು ಗುರಿಕಾರ, ಒಂದನೇ ಗುರಿಕಾರ ಅಂತ ಹೇಳುವವನು, ಗುರಿಕಾರ ಅಂದ್ರೆ ಆ ಸ್ಥಾನದ ಗೌರವ ಏನು ಅಂತ ಗೊತ್ತಿರಬೇಕು. ಖಂಡಿತ. ನೀವು ಮಾಧ್ಯಮದಲ್ಲಿ ಯಾವ ರೀತಿ ಮಾತಾಡಬೇಕು ನಿಮಗೆ ಗೊತ್ತಿದೆ. ಖಂಡಿತ. ಮಾಧ್ಯಮದ ಹತ್ರ ಹೇಗೆ ಮಾತಾಡ್ಬೇಕು ನಾನು ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕು, ನನ್ನ ಸ್ಥಾನ ಏನು ಅಂತ ಗೊತ್ತಿರಬೇಕು. ಆ ಒಂದನೇ ಗುರುಕಾರ ಹೇಳುವವನು 10 ಜನಕ್ಕೆ ನ್ಯಾಯ ಕೊಡುವವನವ, ಯಾರೇ ಇರ್ಲಿ. ಆದ್ರೆ ಆ ನ್ಯಾಯ, ಸ್ಥಾನದ ಗೌರವ ಅವರಿಗೆ ಏನು ಅಂತ ಗೊತ್ತಿದೆಯಾ? ಅದು ಇಲ್ಲ. ಅವರು ಎಲ್ಲೆಲ್ಲಿ ಕೋಳಿ ಅಂಕಕ್ಕೆ ಒಂದು ಗುರಿಕಾರ ಸ್ಥಾನ ಅಂತ ಹೇಳಿದ್ರೆ ಮತ್ತೊಂದು ಕಡೆ ನಾವು ಒಂದು ಬೇರೆಯವರು ಕೊಟ್ಟಂತ ನೀರನ್ನು ಮುಟ್ಟಬಾರದು. ಖಂಡಿತ. ಆ ಶುದ್ಧ ಆಚಾರದಲ್ಲಿ ಬೇಕು. ಬುದ್ಧದಲ್ಲಿ ಊಟ ಮಾಡಬಾರದು. ಅವರು ಒಂದು ಗೌರವದ ಸ್ಥಾನದಲ್ಲಿ ಹೋಗ್ಬೇಕು, ಆ ವೇದಿಕೆಯಲ್ಲಿ ಹೋಗಿ ಇಳಿದು ಬರಬೇಕು, ತನ್ನ ಹೆಂಡತಿ ಅಡಿಗೆ ಮಾಡಿದನ್ನ ಊಟ ಮಾಡಬೇಕು. ನಾವು ಒಂದು ಮನೆತನಕ್ಕೆ ಹುಟ್ಟಿದವರು, ನಾವು ನಮ್ದು ನಮ್ಮ ತರವಾರಲ್ಲಿ ನಮ್ಮ ದೇವಸ್ಥಾನ ನಮ್ದು ಸ್ವಂತ ಇದೆ. ಇವರಾಗೆ ಜೇನುಕಲ್ಲ ನಾವು. ಇವರಿಗೆ ಇವರ ಲಾಭಕ್ಕೆ ಬೇಕಾಗಿ ಇವರು ಭಂಡಾರ ಮನೆಯನ್ನು ಇವರ ಗೂಂಡಗಳನ್ನು ಕರ್ಕೊಂಡು ಮಾಡಿದ್ದಾರೆ ಹೊರತು, ಅಲ್ಲಿ ನೋಡಿ ಆಲೋಚನೆ ಮಾಡಬೇಕಿತ್ತು. 10 ಜನರು ಅಲ್ಲಿ ಸಾವಿರಾರು ಜನರು 10 ರೂಪಾಯಿ, 5 ರೂಪಾಯಿ, 1 ರೂಪಾಯಿ, 1000 ರೂಪಾಯಿ ಹಾಕಿದ ಕಣ್ಣಿನ ನೀರಿದು ಕಷ್ಟ ಬಂದ ಹಾಕಿದ ಹಣವನ್ನ ಖರ್ಚು ಮಾಡಿದ್ವಿ ಅಲ್ಲಿ. ಯಾರ ಸರ್ಕಾರದಿಂದ 1 ರೂಪಾಯಿ ಬರಲಿಲ್ಲ. ಸಂಗ್ರಹ ಮಾಡಿದ್ದೇವೆ. ಕೊಂಡಾಣ ಕ್ಷೇತ್ರಕ್ಕೆ ಸಂಗ್ರಹ ತುಂಬಾ ಜನ ಕೊಟ್ಟಿದ್ದಾರೆ. ಕಳೆದ ವರ್ಷ ನಾವು ಬ್ರಹ್ಮಕಲಶ ಮಾಡಿದ್ದೇವೆ. 2 ಕೋಟಿವರೆಗೆ ನಾವು ಖರ್ಚು ಮಾಡಿ ಅಲ್ಲಿ ಅಷ್ಟು ಚಂದದ ದೇವಸ್ಥಾನ ಮಾಡಿದ್ದೇವೆ. ಒಂದು ಉಳಿದದ್ದು ನಮ್ದು ಭಂಡಾರ ಮನೆ ಮಾತ್ರ ಪ್ರಶ್ನೆಯಲ್ಲಿ ಬಂದದ್ದು. ಅದು ತಂದ ನಾವು ನಮ್ಮ ಖುಷಿಯಲ್ಲಿ ಯಾರು ಮಾಡಲಿಲ್ಲ. ನೀವು ಕೇಳಿದ್ರೆ, ನೀವು ಬಂದ್ರೆ ನಾನು ನಿಮಗೆ ಅಷ್ಟಮಂಗಲ ಪ್ರಶ್ನೆಯದ್ದು ಪುಸ್ತಕ ತೋರಿಸ್ತೇನೆ, ನಾನು ತಾಂಬೂಲ ಪ್ರಶ್ನೆಯದ್ದು ಪುಸ್ತಕ ತೋರಿಸ್ತೇನೆ, ಏನು ಬರೆದಿದ್ದಾರೆ ಅಂತ ಹೇಳಿದ್ರಲ್ಲಿ. ನಮ್ಮ ಇಷ್ಟ ಪ್ರಕಾರ ಮಾಡ್ಲಿಕ್ಕೆ ದೇವಸ್ಥಾನದ ಯಾವೇ ಆಡಳಿತ ಬಂದ್ರು ಅವರು ಒಂದು ಸಂಪ್ರದಾಯವನ್ನು ಬಿಟ್ಟು ಮಾಡ್ಲಿಕ್ಕಿಲ್ಲ. ನಾನು ಸಂಪ್ರದಾಯ ಪ್ರಕಾರ ಮಾಡಿದ್ದೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇವತ್ತು ಬೆಳಿಗ್ಗೆನೂ ಕೂಡ ಪ್ರತಿಭಟನೆಗಳು ಕೂಡ ನಡೆದಿತ್ತು. ಕಾನೂನು ಕ್ರಮ ಇನ್ನು ಮುಂದಕ್ಕೆ ಯಾವ ರೀತಿಯಾಗಿದೆ ಸರ್? ಪೊಲೀಸರು ಏನಾದ್ರು ಮಾಹಿತಿ ನೀಡಿದ್ದಾರೆ? ಪ್ರತಿಭಟನೆ ಮಾಡಿದವರೇ ಬೇರೆ ಸಂಘಟನೆಯವರು ಪ್ರತಿಭಟನೆ ಮಾಡಿದ್ದಾರೆ. ನನ್ನನ್ನು ಕರೆದಿದ್ದಾರೆ. ನಾನು ಅದನ್ನು ನಡೆದ ವಿಷಯನ ಹೇಳಿದ್ದೇನೆ. ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಕಾನೂನು ಪ್ರಕಾರ ಏನಾಗಿದೆ ಗೊತ್ತಿಲ್ಲ. ನಾನು ಅಧಿಕಾರ ಆಡಳಿತಾಧಿಕಾರಿ ಕೊಟ್ಟಾಗಿದೆ. ಇನ್ನು ಮುಂದಕ್ಕೆ ಅವರಿಗೆ ಡಿಪಾರ್ಟ್ಮೆಂಟ್ DC ಸಂಬಂಧಪಟ್ಟದ್ದು ಇದು ಪ್ರವರ್ಗಕ್ಕೆ ಬರ್ತಾ ಇದೆ. ಇದು DC ಅಂಡರ್ಗೆ ಬರ್ತದೆ. ಇನ್ನು ಮುಂದಕ್ಕೆ ಏನು ಅಂತ ನೋಡ್ಕೊಳ್ತಾರೆ ಅವರು ಅಷ್ಟೇ. ಧನ್ಯವಾದಗಳು ಸರ್, ಧನ್ಯವಾದಗಳು. ಧನ್ಯವಾದ. ಖಂಡಿತವಾಗಿಯೂ ಕೂಡ ಕೊಂಡಾಣದಲ್ಲಿರುವಂತಹ ಒಂದು ದೇವಸ್ಥಾನ, ಕೊಂಡಾಣ ಅಂತ ಹೇಳಿದ್ರೆ ಮಂಗಳೂರಿಗೆ ಸಂಬಂಧಪಟ್ಟಂತಹ, ಕರಾವಳಿಗೆ ಸಂಬಂಧಪಟ್ಟಂತಹ, ಸ್ಪೆಷಲಿ ಹೇಳಬೇಕಂತ ಹೇಳಿದ್ರೆ ತುಳುನಾಡಿಗೆ ಸಂಬಂಧಪಟ್ಟಂತ ಒಂದು ದೈವಾರಾಧನೆ ಶ್ರದ್ಧಾ ಕೇಂದ್ರ. ಆ ದೈವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಭಂಡಾರ ಮನೆ. ಈ ತುಳುನಾಡಿನ ಸಂಸ್ಕೃತಿ ಯಾವ ಥರ ಅಂತ ಹೇಳಿದರೆ, ದೈವಸ್ಥಾನದಲ್ಲಿ ಕೊಡಿಯಡಿಯಲ್ಲಿ ನೇಮೋತ್ಸವ ನಡಿಬೇಕಂತಾದರೆ ಸಪ್ರೇಟಾಗಿ ಭಂಡಾರ ಮನೆ ಅಂತ ಇರುತ್ತೆ. ಅಲ್ಲಿಂದ ಭಂಡಾರ ಬರುತ್ತೆ. ಅಂದರೆ ಚಿನ್ನಾಭರಣಗಳಾಗಿರ್ಬೋದು ಅಥವಾ ನೇಮೋತ್ಸವಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಸ್ತುಗಳು ಅಲ್ಲಿಂದಲೇ ಬರುವಂಥದ್ದು. ಅದು ಬಂದ ಬಳಿಕ ಅಲ್ಲಿ ಕೊಡಿಯಡಿಯಲ್ಲಿ ಕಟ್ಟುಕಟ್ಟಲೆಯ ಪ್ರಕಾರ ನೇಮೋತ್ಸವಗಳು ನಡೆಯುವಂಥದ್ದು. ಇದು ಹಿಂದಿನಿಂದಲೂ ಕೂಡ
ನಡೆದುಕೊಂಡು ಬಂದಿರುವಂಥ ಪದ್ಧತಿ. ಆದರೆ ಈಗ ಇವರು ಹೇಳಿರೋ ಥರ ಅಶಮಂಗಳ ಪ್ರಶ್ನೆಯಲ್ಲೋ ಅಥವಾ ಈ ಹಿಂದೆ ನಡೆಸಿರುವಂಥ ಪ್ರಶ್ನಾಚಿಂತನೆಯ ಮುಖಾಂತರ ಬದಲಾವಣೆ ಆಗಬೇಕು ಅಂತ ಹೇಳಿ ಕಂಡು ಬಂದಿದೆ, ದೈವದ ಅಪ್ಪಣೆ ಆಗಿದೆ. ಸೊ ಅದಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲಿದ್ದಂತಹ ಜಮೀನನ್ನು ಖರೀದಿ ಮಾಡಿ ಆ ಜಮೀನನ್ನು ರಿಜಿಸ್ಟ್ರಿ ಮಾಡಿ ಅದರಲ್ಲಿ ಕಾನೂನು ಕ್ರಮವಾಗಿ ಅಲ್ಲಿ ಭಂಡಾರ ಮನೆ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ. ಅಂದರೆ ಅದು ಕೇವಲ ದೈವಸ್ಥಾನದ ಆಡಳಿತದ ವತಿಯಿಂದ ಅಂತಲ್ಲ, ದೈವಸ್ಥಾನದ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ 10 ಜನರ ಹಣವನ್ನು ಕಲೆಕ್ಟ್ ಮಾಡಬೇಕಾಗ್ತದೆ. ತುಳುವಲ್ಲಿ ಒಂದು ಗಾದೆ ಇದೆ, ಪತ್ತಿತ್ತಿನವಲು ಮುತ್ತುಂಡು ಅಂತ. ಪತ್ತಪ್ಪೆ ಜೋಕಲು ಒಂಜಪ್ಪೆ ಜೋಕಲ್ಲಕ್ಕ 10 ಮಂದಿ ಒತ್ತು ಸೇರೊಂದು ಮಲ್ಪನಂಚಿನ ಲೇಸ್ ಅಂತ. ಅಂದರೆ 10 ಜನರು ಕೂಡ ಒಟ್ಟಾಗಿ ಸೇರಬೇಕು, 10 ತಾಯಿಯ ಮಕ್ಕಳು 1 ತಾಯಿಯ ಮಕ್ಕಳ ರೀತಿಯಲ್ಲಿ. ಹಾಗೆ ಮಾಡಿದಂಥ ಕೆಲಸ ಕಾರ್ಯ ಮಾತ್ರ ಅದು ದೈವಕ್ಕೆ ಸಮರ್ಪಣೆ ಆಗುತ್ತೆ ಅನ್ನುವಂಥ ನಂಬಿಕೆ ತುಳುವರದ್ದು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಹಲವು ಜನ ದಾನಿಗಳಿಂದ, ಊರ ಭಕ್ತಾದಿಗಳಿಂದ ಕಲೆಕ್ಟ್ ಮಾಡಿದಂಥ ಹಣದಲ್ಲಿ ಹೊಸ ಭಂಡಾರ ಮನೆಯನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಈ ಹಿಂದೆ ಆ ಭಂಡಾರಗಳು ಅಂದರೆ ಸುಮಾರು 15 ಕೋಟಿಗಿಂತಲೂ ಅಧಿಕ ಬೆಲೆ ಬಾಳುವಂತಹ ಆಭರಣಗಳು, ಇದೆಲ್ಲವೂ ಕೂಡ ಒಬ್ಬ ಖಾಸಗಿ ವ್ಯಕ್ತಿಯ ಬಳಿಯಲ್ಲಿತ್ತು, ಖಾಸಗಿ ವ್ಯಕ್ತಿಯ ಮನೆಯಲ್ಲಿತ್ತು. ಅದು ಇವತ್ತಿಗೂ ಕೂಡ ಇದೆ, ಇಲ್ಲ ಅಂತಲ್ಲ. ನಮ್ಮ ಕಡೆಯಲ್ಲೂ ಕೂಡ ಈ ಭಂಡಾರ ಮನೆ ಜಾತ್ರೆ ನಡೆಯುವಂಥ ದೈವಸ್ಥಾನ ಒಂದು ಕಡೆ ಆದರೆ ಅದರ ಭಂಡಾರ ಅಂದರೆ ಚಿನ್ನಾಭರಣ ಏನಿದೆ, ಬಂಗಾರದ ಪೆಟ್ಟಿಗೆ ಅಂತ ಹೇಳ್ತೇವೆ ನಾವು, ಅದು ಇನ್ನೊಂದು ವ್ಯಕ್ತಿಯ ಮನೆಯಲ್ಲಿ ಇರುತ್ತೆ. ಆತ ಖಾಸಗಿ ವ್ಯಕ್ತಿ, ಆತ ದೈವಸ್ಥಾನಕ್ಕೆ ಸಂಬಂಧಪಟ್ಟವನಾಗಿರ್ತಾನೆ, ಆದರೆ ಆತ ಒಬ್ಬ ಖಾಸಗಿ ವ್ಯಕ್ತಿ, ಆತನ ಮನೆಯಲ್ಲಿ ಇರುತ್ತೆ. ಅಂದರೆ ಚಿನ್ನಾಭರಣವನ್ನು ದೇವಸ್ಥಾನದಲ್ಲೇ ಇಡುವಂಥದ್ದು ಅಥವಾ ಬ್ಯಾಂಕ್ ಲಾಕರ್ಗಳಲ್ಲಿ ಇಡುವಂಥದ್ದೆಲ್ಲ ಕಡಿಮೆ, ಅವರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಅದು ಹಿಂದಿನಿಂದಲೂ ಕೂಡ ನಡೆಸಿಕೊಂಡು ಬಂದಿರುವಂಥ ಪದ್ಧತಿ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇಟ್ಟುಕೊಳ್ಳಲಾಗ್ತಾ ಇತ್ತು. ಆದರೆ ಪ್ರಶ್ನಾಚಿಂತನೆಯ ಬಳಿಕ ಅದನ್ನು ಭಂಡಾರ ಮನೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ವಿಚಾರ ಬಂತು. ಆದರೆ ಇದು ಸರಿಯಲ್ಲ, ನಾವು ಹಿಂದಿನಿಂದಲೂ ಕೂಡ ನಡೆಸಿಕೊಂಡು ಬಂದಿರುವಂಥ ಪದ್ಧತಿ, ನಮ್ಮ ಹಿರಿಯರು ಮಾಡಿಕೊಂಡು ಬಂದಂಥ ಪದ್ಧತಿ ಅಂತ ಹೇಳಿ ಹೊಸ ಭಂಡಾರ ಮನೆಯನ್ನು JCB ಮುಖಾಂತರ ಬಂದು ಇವತ್ತು ಮನೆಯಷ್ಟೇ ಹಾಡ ಹಗಲೇ ಕಟ್ಟಿದಂತಹ ಕಟ್ಟಡ ಹಂತದಲ್ಲಿ, ನಿರ್ಮಾಣ ಹಂತದಲ್ಲಿದ್ದಂತಹ ಭಂಡಾರ ಮನೆಯನ್ನು ಧ್ವಂಸ ಮಾಡ್ತಾರೆ JCB ಮುಖಾಂತರ. ಇದೆಲ್ಲವನ್ನು ನಾವು ಗಮನಿಸಿದರೆ ಈಗ 3 ಜನರ ಮೇಲೆ ಕಂಪ್ಲೇಂಟ್ ಆಗಿರುವಂಥದ್ದು, ಅವರ ಬಂಧನಗಳು ಆಗ್ತಾ ಇರುವಂಥದ್ದು, ಅದು ಮುಂದಕ್ಕೆ ಕಾನೂನು ರೀತಿಯಾದಂಥ ಹೋರಾಟ. ಆದರೆ ನನ್ನ ಒಂದು ಸಣ್ಣ ಪ್ರಶ್ನೆ, ಯಾಕಂತ ಹೇಳಿದರೆ ಇದೇ ಜನಧ್ವನಿಯಲ್ಲಿ ದೈವದ ವಿಚಾರವಾಗಿ, ದೈವದ ಕಳೆದ ಕುರಿತಾಗಿ ಹಲವು ಪ್ರಶ್ನೆಗಳು ಇಲ್ಲಿ ಮೂಡಿ ಬರುತ್ತೆ, ಹಲವು ವಿಚಾರಗಳನ್ನು ಇಟ್ಟುಕೊಂಡು ಬರ್ತಾರೆ. ನಮ್ಮ ದೈವಗಳಿಗೆ ನಿಂದನೆ ಆಗಿದೆ, ದೈವಗಳಿಗೆ ಅಪಚಾರ ಆಗಿದೆ. ಅರೆ, ದೈವಕ್ಕೋಸ್ಕರ ಕಟ್ಟುವಂಥ ಭಂಡಾರ ಮನೆಯನ್ನೇ ನೆಲಸಮ ಮಾಡ್ತಿರಲ್ವಾ, ಇದು ದೈವದ ನಿಂದನೆ ಅಲ್ವಾ? ಇದು ದೈವದ ನಿಂದನೆ ಅಲ್ವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೊಬ್ಬ ರಾಜಕೀಯ ನಾಯಕನ ಟ್ವಿಟ್ಟರ್ ಖಾತೆಯನ್ನು ಕೂಡ ನಾನು ಗಮನಿಸಿದೆ ಇವತ್ತು ಬೆಳಿಗ್ಗೆ. ಆ ವ್ಯಕ್ತಿ ಹಾಕೊಳ್ತಾನೆ, ಎಲ್ಲೋ ತಲೆ ಕೆಳಗಾಗಿ ಬಿದ್ದಂತಹ ಕೇಸರಿ ಧ್ವಜದ ಫೋಟೋ ಎಲ್ಲಾದರೂ ಸಿಕ್ಕಿದ್ರೆ ಅದರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂತಹ ಹಿಂದೂಗಳು ಅಥವಾ ಕರಾವಳಿಗರು ಇಲ್ಲಿ ತಮ್ಮ ದೈವಸ್ಥಾನವನ್ನೇ ನೆಲಸಮ ಮಾಡಿ ವಿಜೃಂಭಣೆಯಿಂದ ಮೆರೀತಾ ಇದ್ದಾರೆ. ಅವರ ಪರವಾಗಿ ಧ್ವನಿ ಎತ್ತುವಂತಹ ಸಾಮರ್ಥ್ಯನೂ ಕೂಡ ಇಲ್ವಾ ಅಂತ ಹೇಳಿ. ಪರಿಸ್ಥಿತಿ ಯಾವ ಥರಕ್ಕೆ ಬಂದಿದೆ ಅಂತ ಹೇಳಿ, ಅಂದರೆ ನಾವು ಯಾರ್ಯಾರ ಮೇಲೂ ದೂಷಿಸ್ತೀವಿ, ದೈವ ನಿಂದನೆ ಮಾಡ್ತಾ ಇದ್ದಾರೆ, ಅಪಚಾರ ಆಗ್ತಾ ಇದೆ. ಪ್ರಮುಖವಾಗಿ ಮೂಲ ಎಲ್ಲಿದೆ ಅದನ್ನು ನಾವು ಗಮನಿಸಿಕೊಳ್ಳೋಣ ಅನ್ನುವಂಥದ್ದು ನಾನು ಅವತ್ತಿಗೂ ಕೂಡ ಹೇಳಿರುವಂಥದ್ದು, ಇವತ್ತಿಗೂ ಕೂಡ ಹೇಳ್ತಾ ಇರುವಂಥದ್ದು. ಮೂಲ ಎಲ್ಲಿದೆ ಅದನ್ನು ನಾವು ನೋಡ್ಕೊಳ್ಳೋಣ. ನಮ್ಮಲ್ಲೇ ಮಾತುಕತೆಗಳು, ಕಿತ್ತಾಟಗಳು ಎಲ್ಲಿಯ ತನಕ ಅಂತ ಹೇಳಿದರೆ ಮಾತಿನ ಮುಖಾಂತರ ಬಗೆಹರಿಸಿಕೊಳ್ಳಬೇಕಾದಂತಹ ಘಟನೆ ರೀ ಅದು. ಕೂತು ಬಗೆಹರಿಸಬೇಕಾದಂಥ ಘಟನೆ. ಬಿಕಾಸ್ ಅದು ದೈವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥದ್ದು, ನಿಮ್ಮ ಮನೆ ಅಂಗಳಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ರೀ. ಸ್ವಲ್ಪನಾದರೂ ತಲೆಯಲ್ಲಿ ಬುದ್ಧಿ ಬೇಕು. ಕೂತು ಬಗೆಹರಿಸುವಂಥ ಘಟನೆ. ಅಂಥ ಘಟನೆಯನ್ನು ದೈವಸ್ಥಾನದ ಭಂಡಾರ ಮನೆ, ಖಂಡಿತ ಅಲ್ಲಿ ಯಾವುದೇ ಪ್ರಾಣ ಪ್ರತಿಷ್ಠೆ ಆಗದಿದ್ದರೂ ಕೂಡ ಅಥವಾ ಅದರದ ಬ್ರಹ್ಮಕಲಶಗಳು ಆಗದಿದ್ದರೂ ಕೂಡ, ಪ್ರತಿಷ್ಠೆ ಆಗದಿದ್ದರೂ ಕೂಡ ಮನಸ್ಸಲ್ಲಿ ಒಂದು ಭಕ್ತಿ ಇರ್ತದೆ ವ್ಯಕ್ತಿಗೆ. ನನ್ನ ದೈವಕ್ಕೊಂದು ಭಂಡಾರ ಮನೆ ಆಗ್ತದೆ, ನಾನು ದುಡಿಯುವಂತಹ ಒಂದು ದಿವಸದ ಹಣದಲ್ಲಿ
ಒಂದು ಬೆವರ ಹನಿಯಷ್ಟಾದರೂ ಹಣವನ್ನು ನನ್ನ ದೈವಕ್ಕೋಸ್ಕರ ನಾನು ಮೀಸಲಿಡ್ತೇನೆ ಅಂತ ಹೇಳಿ ಮೀಸಲಿಟ್ಟು ಕಟ್ಟಿದಂಥ ಎಷ್ಟೋ ಜನರ ನಂಬಿಕೆ ಅದು. ಆ ನಂಬಿಕೆ ಇವತ್ತು ನೆಲಸಮಾಗಿದೆ. ನಂಬಿಕೆ ನೆಲಸಮಾಗಿರುವಂಥದ್ದು. ಇದಕ್ಕೆ ಉತ್ತರಿಸಬೇಕಾಗಿದೆ ಕರಾವಳಿಗಳು. ಸೊ ದೇಶಾದ್ಯಂತ ಕರಾವಳಿಯ ದೈವಾರಾಧನೆಯ ವಿಚಾರವಾಗಿ ಗೌರವವಿದೆ. ನಿಂದನೆಗಳು ಆಗಿರಬಹುದು, ಇಲ್ಲ ಅಂತಲ್ಲ. ಆ ನಿಂದನೆಯನ್ನು ಬಗೆಹರಿಸಿಕೊಳ್ಳುವುದಕ್ಕಿಂತ ಮೊದಲು ಬಗೆಹರಿಸಿಕೊಳ್ಳಬೇಕೆ, ಅದರ ಜೊತೆಗೆ ನಮ್ಮ ಒಳಗಿರುವಂಥ ಕಿತ್ತಾಟವನ್ನು ಈ ರೀತಿಯಾಗಿ ಇಷ್ಟು ಕೀಳಾಗಿ ಮಾಡದಿರಿ ಅನ್ನುವಂಥದ್ದು. ಅದರ ಹಿಂದೆ ಏನು ಘಟನೆ ಇದೆಯೋ ನಂಗೆ ಗೊತ್ತಿಲ್ಲ, ತನಿಖೆ ಆದ ಬಳಿಕ ಸಂಪೂರ್ಣ ಮಾಹಿತಿ ಹೊರಬರಬೇಕಷ್ಟೇ. ಆದರೂ ಕೂಡ ಹೇಳುವಂಥದ್ದು ಇಂಥ ವ್ಯವಸ್ಥೆಗಳೆಲ್ಲ ಬೇಕಾ ಅಂಥೇಳಿ. ಎಸ್, ಈ ಕುರಿತಾದಂಥ ಮುಂದಿನ ಅಪ್ಡೇಟನ್ನು ಮುಂದಿನ ಜನಧ್ವನಿಯಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡೋಣ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.